ಕೆಲವರಿಗೆ ಯಾತ್ರೆ ಅನ್ನೋದು ಜೀವನದ ದೊಡ್ಡ ಕನಸು. ಕೇರಳದ ಪಾಲಕ್ಕಾಡ್ನ ಇಬ್ಬರು ಯುವಕರು ತಮ್ಮ ಲಡಾಖ್ ಯಾತ್ರೆಯ ಕನಸನ್ನ ನನಸಾಗಿಸಲು ತಮ್ಮ ವಾಹನವನ್ನೇ ಅಡವಿಟ್ಟು ಸಂಚಾರ ಆರಂಭಿಸಿದ್ದಾರೆ. ಇವರು ಸುರೇಶ್ ಮತ್ತು ವಾಸು ಕೇರಳದ ಪಾಲಕ್ಕಾಡ್ನವರು. ಕಳೆದ 3 ವರ್ಷಗಳಿಂದ ಲಡಾಖ್ ಯಾತ್ರೆಯ ಕನಸು ಕಂಡಿದ್ರು. ಆದರೆ ಕೊರೋನಾ ಕಾರಣ ಸಾಧ್ಯವಾಗಿಲ್ಲ. ಈ ವರ್ಷ ತಮ್ಮ ಕನಸು ನನಸು ಮಾಡೋದಕ್ಕೆ ನಿಶ್ಚಯ ಮಾಡಿದ್ರು. ಆದರೆ ಹಣದ ಸಮಸ್ಯೆ ಎದುರಾಗಿತ್ತು. ಈ ಕಾರಣದಿಂದ ತಮ್ಮ ಕಾರನ್ನು ಅಡಬಿಟ್ಟು ಆ ಮೂಲಕ ರಿಕ್ಷಾವನ್ನು ಖರೀದಿಸಿ ಅದರ ಮೂಲಕ ಯಾತ್ರೆ ಆರಂಭಿಸಿದ್ರು. ಸದ್ಯ ಉಡುಪಿಗೆ ಆಗಮಿಸಿದ್ದಾರೆ. ಕೃಷ್ಣನ ದರ್ಶನ ಪಡೆದು ಮುಂದೆ ಮುರುಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಗೋವಾ, ಗುಜರಾತ್, ರಾಜಸ್ಥಾನ್, ಪಂಜಾಬ್, ಕಾಶ್ಮೀರ ಮೂಲಕ ಸಂಚರಿಸಲಿದ್ದಾರೆ. ಮರಳಿ ಬರುವ ವೇಳೆ ದೆಹಲಿ, ಮಧ್ಯಪ್ರದೇಶ ಸಂದರ್ಶಿಸುವ ಯೋಜನೆ ಅವರದ್ದಾಗಿದೆ. ഞാനിപ്പോൾ ഒരു തീർത്ഥയാത്ര ഒരു അമ്പലങ്ങളായിട്ട് കയറിപ്പോയിക്കൊണ്ടിരിക്കുകയാണ്. അപ്പോൾ ഫസ്റ്റായിട്ട് കർണാടകയിൽ നമ്മൾ ഉടുപ്പി അമ്പലത്തിലാണ് ഇപ്പോൾ വന്നിരിക്കുന്നത്. അടുത്തത് വന്നിട്ട് നമ്മൾ മുരുടേശ്വർ പോകും. അത് കഴിഞ്ഞിട്ട് പിന്നെ ഗോവ, ഗുജറാത്ത്, അല്ല മഹാരാഷ്ട്ര, ഗുജറാത്ത്, രാജസ്ഥാൻ, പഞ്ചാബ്, കാശ്മീർ, മധ്യപ്രദേശ്, ഡൽഹി, മധ്യപ്രദേശ്, പിന്നെ ഹൈദരാബാദ്. അങ്ങനെയാണ് എൻ്റെ യാത്ര. ഞാൻ 3 വർഷം മുന്നേ പ്ലാൻ ചെയ്തു.